ಕಾರ್ಕಳ ಒಮಿಕಲ್ ಬೆಟ್ಟದಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಲೋಕಾರ್ಪಣೆ ಪ್ರಯುಕ್ತ ಕಾರ್ಕಳದಿಂದ ಪರಶುರಾಮ ಥೀಮ್ ಪಾರ್ಕ್ವರೆಗೆ ಟೀಮ್ ನೇಷನ್ ಫಸ್ಟ್ ವತಿಯಿಂದ ಪರಶುರಾಮ ದೌಡ್ ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ಜೋಡ್ ರಸ್ತೆಯಲ್ಲಿ ಭರ್ಜರಿಯಾಗಿ ಸ್ವಾಗತ ಕೋರಲಾಯಿತು. ಜೋಡ್ ರಸ್ತೆ ಪೂರ್ಣಿಮಾ ಸಿಲ್ಕ್ನ ವತಿಯಿಂದ ತಂಪು ಪಾನೀಯ ಹಾಗೂ ಫಲಹಾರದ ವ್ಯವಸ್ಥೆ ಮಾಡಲಾಯಿತು. ಸಚಿವ ಸುನಿಲ್ ಕುಮಾರ್, ಪೂರ್ಣಿಮಾ ಸಿಲ್ಕ್ಸ್ನ ಮಾಲಕ, ಉಡುಪಿ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ ರವಿಪ್ರಕಾಶ್ ಪ್ರಭು ಅವರನ್ನು ಶಾಲ್ ಹೊದಿಸಿ ಅಭಿನಂದಿಸಿದರು. ಇದಕ್ಕೂ ಮುನ್ನ ಪರಶುರಾಮ ದುಷ್ಟರನ್ನು ಶಿಕ್ಷಿಸಿದ ಮಹಾಪುರುಷ, ಸಾಧ್ಯವಿಲ್ಲದನ್ನು ಆತ ಸಾಧಿಸಿ ತೋರಿಸಿದ್ದಾನೆ. ಆತನ ಸಂದೇಶ ಇಂದಿಗೂ ಸಮಾಜ ವಿರೋಧಿ ಕೃತ್ಯ ನಡೆಸುವವರಿಗೆ ಒಂದು ಸಂದೇಶ ಎಂದು ಸುನಿಲ್ ಕುಮಾರ್ ಹೇಳಿದರು. ಟೀಮ್ ನೇಷನ್ ಫಸ್ಟ್ ಇದರ ನೇತೃತ್ವದಲ್ಲಿ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ನಗರದಲ್ಲಿ ಪರಶುರಾಮ ದೌಡ್ಗೆ ಅವರು ಚಾಲನೆ ನೀಡಿ ಮಾತನಾಡಿದರು. ಟೀಮ್ ನೇಷನ್ ಫಸ್ಟ್ ತಂಡದ ಅಧ್ಯಕ್ಷ ಸೂರಜ್ ಮೆಂಡನ್, ತಹಶೀಲ್ದಾರ್ ಪ್ರದೀಪ್ ಕುರ್ಡೇಕರ್, ಪುರಸಭೆ ಮುಖ್ಯಾಧಿಕಾರಿ ರೂಪಾ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ನಡೆಯುತ್ತಿರುವಂತಹ ಅಭಿವೃದ್ಧಿ ಸೂರಜ್ ಮೆಂಡನ್ ಇವರನ್ನ ಕೂಡ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಪುರಸಭೆಯ ಮುಖ್ಯ 27ನೇ ತಾರೀಕು ಕಾರ್ಕಳದಲ್ಲಿ ಲೋಕಾರ್ಪಣೆ ಆಗ್ತಾ ಇರುವಂತಹ ಪರಶುರಾಮ ಥೀಮ್ ಪಾರ್ಕಿಗೆ ಪೂರ್ವಭಾವಿಯಾಗಿ ಉಡುಪಿಯ ಟೀಮ್ ನೇಷನ್ ಫಸ್ಟ್ ತಂಡದ ನೇತೃತ್ವದಲ್ಲಿ ನಮ್ಮ ತಾಲೂಕಿನ ಎಲ್ಲ ಕಾಲೇಜು ವಿದ್ಯಾರ್ಥಿಗಳ ಸಹಕಾರದೊಂದಿಗೆ 15 ಕಿಲೋಮೀಟರಿನ ಒಂದು ಸುಂದರವಾದಂತಹ ಮ್ಯಾರಥಾನ್ ದೌಡ್ ಇವತ್ತು ಆರಂಭ ಆಗ್ತಾ ಇದೆ. ಪರಶುರಾಮ ಪರಿವರ್ತನೆಯ ಸಂಕೇತ. ಅಸಾಮಾನ್ಯವಾದದನ್ನ ಸಾಧಿಸಿ ತೋರುವಂತಹ ಶಕ್ತಿಯನ್ನ ಪರಶುರಾಮ ತೋರಿಸಿದ್ದು ಜೀವನದಲ್ಲಿ ನಮಗೆ ಗೊತ್ತಾಗುತ್ತೆ. ಯಾವುದು ಸಾಧ್ಯ ಇಲ್ಲವೋ ಅದನ್ನ ಸಾಧ್ಯ ಮಾಡುವಂತಹ ಶಕ್ತಿಯನ್ನ ಪರಶುರಾಮ ತೋರಿಸಿದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಇವತ್ತಿನ ಯುವ ಸಮುದಾಯವೂ ಕೂಡ ಈ ಥೀಮ್ ಪಾರ್ಕಿನ ಮುಖಾಂತರ, ಪರಶುರಾಮ ದೌಡಿನ ಮುಖಾಂತರ ಯಾವುದು ನಮಗೆ ಸಾಧ್ಯ ಇಲ್ಲವೋ ಅದನ್ನು ಸಾಧ್ಯ ಮಾಡುವಂತ ಶಕ್ತಿಯನ್ನು ನಾವು ಬೆಳೆಸ್ಕೊಳ್ಬೇಕು. ದುಷ್ಟ ಶಕ್ತಿಯ ವಿರುದ್ಧ ಪರಶುರಾಮ ಅವತ್ತು ಯುದ್ಧವನ್ನ ಮಾಡಿ ಗೆದ್ದು ಬಂದ. ಇವತ್ತು ಸಮಾಜದಲ್ಲಿರುವಂತಹ ದುಷ್ಟ ಶಕ್ತಿಗಳ ವಿರುದ್ಧ, ಸಮಾಜ ವಿರೋಧಿ ಶಕ್ತಿಗಳ ವಿರುದ್ಧ ಯುವ ಸಮುದಾಯ ದೊಡ್ಡ ಪ್ರಮಾಣದಲ್ಲಿ